ಬೆಂಗಳೂರಿನಲ್ಲಿ 10ಕ್ಕೂ ಓಪನ್ ನೀರಾ ಬಾರ್ಗಳಿಗೆ ಅಬಕಾರಿ ಇಲಾಖೆ ಅನುಮತಿ ನೀಡಿರುವ ಸಂಗತಿ ಸ್ವತಃ ಅಬಕಾರಿ ಸಚಿವರಿಗೆ ತಿಳಿದಿಲ್ಲವಂತೆ. ನೀರಾ ಬಾರ್ ಬಗ್ಗೆ ಮಾಧ್ಯಮಗಳು ಎಂದು ಪ್ರಶ್ನಿಸುತ್ತಿದ್ದಂತೆ ಅಬಕಾರಿ ಸಚಿವ ನಾಗೇಶ್ ಅವರ ಮುಖದಲ್ಲಿ ಅಚ್ಚರಿ ಕಂಡುಬಂತು. ಅವರು ಉಡುಪಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ, ನನ್ನ ಗಮನಕ್ಕೆ ತಾರದೆ ಅಧಿಕಾರಿಗಳು ಅನುಮತಿ ನೀಡಿರಬೇಕು. ಬೆಂಗಳೂರು ತಲುಪಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಬಗ್ಗೆ ವಿಚಾರಿಸುತ್ತೇನೆ ಎಂದರು. ತೆಂಗು ಬೆಳೆಗಾರರಿಗೆ ಉತ್ತೇಜನ ನೀಡಬೇಕು ಎಂಬ ನಿಟ್ಟಿನಲ್ಲಿ ರಾಜಧಾನಿಯ 10ಕ್ಕೂ ಅಧಿಕ ಕಡೆಗಳಲ್ಲಿ ನೀರಾ ಬಾರ್ ತೆರೆಯಲು ಇಲಾಖೆ ಅನುಮತಿ ನೀಡಿದೆ. ಈ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾಧ್ಯಮಗಳಿಗೆ ಅಭಿಪ್ರಾಯ ತಿಳಿಸುತ್ತೇನೆ ಎಂದು ಹೇಳಿದರು. ಇಲ್ಲ, ಅದ್ರ ಬಗ್ಗೆ ಒಪಿನಿಯನ್ ಯಾಕಂದ್ರೆ ಪ್ರಸ್ತಾಪನೆ ಮಾಡಿದ್ರೆ ಯಾರು ನನಗೇನು ಕೇಳಿಲ್ಲ, ಯಾವ ಒಂದು ಸಂಘ ಸಂಸ್ಥೆಗಳು ಕೇಳಿಲ್ಲ, ನಮ್ಮ ಇಲಾಖೆಯವರು ನಾನು ಕೇಳಿಲ್ಲ. ಅದಕ್ಕೆ ನೀರಾ ಬಗ್ಗೆ ನಾನು ಚರ್ಚೆ ಮಾಡೋಕೆ ಇಷ್ಟ ಇಲ್ಲ, ಮೀಡಿಯಾಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ರೈತರಿಗೆ ಉಪಯೋಗ ಆಗ್ತದೆ ಅಂತ ಒಟ್ಟು ತೀರ್ಮಾನ ಅಂದ್ರೆ ಅಲ್ಲ, ಅದ್ರ ಬಗ್ಗೆ ನಾನು ಹೇಳ್ತೀನಲ್ಲ, ನನ್ನ ಯಾರು ಚರ್ಚೆಗೆ ಬರಬೇಕಲ್ಲ, ನನಗೆ ಅದರಿಂದ ನಾವು ಚರ್ಚೆ ಮಾಡಿ ಚರ್ಚೆಗೆ ಬಂದ ಮೇಲೆ ನಾನು ಹೇಳ್ಬೋದು ಹೊರತು ಅದರ ಬೇಡಿಕೆ ಇರ್ಬೋದು. ಬೇಡಿಕೆ ನನ್ನ ಹತ್ರ ಬಂದಿಲ್ಲ. ನಮ್ಮ ಇಲಾಖೆಯವರು ಒಪ್ಪಿಗೆ, ನನ್ನ ಕನ್ಸಲ್ಟಿಂದ ಒಪ್ಪಿಗೆ ಕೊಟ್ಟಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಸರಿಯಾದ ಮಾಹಿತಿ ಇಲ್ಲದೆ ನಾನು ಮಾತಾಡಲ್ಲ. ಜಿಲ್ಲಾ ಕೇಂದ್ರಗಳಲ್ಲೆಲ್ಲ ಬಹಳ ಬೇಡಿಕೆ ಇದೆ, ನೋಡೋಣ.